ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಜಿಲ್ಲಾ ಪಂಚಾಯತ್ ಸದಸ್ಯೆ ಪತಿಯ ಭೂಕಬಳಿಕೆ ಬಯಲಿಗಿಳಿಯುತ್ತೇವೆ. ಕಾರವಾರ ಜಿಲ್ಲಾ ಪಂಚಾಯತ್ ಸದಸ್ಯೆಯ ಪತಿ ಹಾಗೂ ಮೈದುನ ಕಿನ್ನರದಲ್ಲಿ ಗುಂಡಾಗಿರಿ ಮಾಡುವುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಶಾಸಕಿಯವರನ್ನು ದೇವರ ಮುಂದೆ ಪ್ರಮಾಣ ಮಾಡಲು ಬಾ ಎಂದು ಕರೆಯುವ ಅರ್ಹತೆ ಅವರಿಗಿಲ್ಲ. ತಮ್ಮ ಗುಂಡಾ ಸಾಮ್ರಾಜ್ಯ ಕುಸಿಯುವ ಭೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಇಲ್ಲಸಲ್ಲದ ಆರೋಪವನ್ನು ಶಾಸಕಿಯವರ ಮೇಲೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ ತಿಳಿಸಿದರು. ಅವರು ಸೋಮವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಊರಿನಲ್ಲಿ 19 ಬಾಯ್ಸ್ ಅಂತ ತಂಡ ಕಟ್ಟಿಕೊಂಡು ಎಲ್ಲರಿಗೆ ಬೆದರಿಕೆ ಹಾಕುತ್ತಾ ಗುಂಡಾಗಿರಿ ಮಾಡುವುದೇ ಇವರ ಕೆಲಸವಾಗಿದೆ. ಸತ್ಯ ಹೇಳಿದರೆ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲು ಹೇಳುತ್ತಿದ್ದಾರೆ. ಆದರೆ ಜಿಲ್ಲಾ ಪಂಚಾಯತ್ ಸದಸ್ಯೆಯ ಪತಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಭೂ ಕಬಳಿಕೆ ಮಾಡಿದ ದಾಖಲೆ ನಮ್ಮ ಬಳಿ ಇದೆ. ಅದನ್ನು ನ್ಯಾಯ ದೇಗುಲಕ್ಕೆ ತೆಗೆದುಕೊಂಡು ಹೋಗಿ ಅವರ ಅಕ್ರಮಗಳನ್ನು ಬಯಲಿಗೆಳುತ್ತೇವೆ. ನ್ಯಾಯಾಲಯವೆಂದರೆ ದೇವಾಲಯವಿದ್ದಂತೆ. ನ್ಯಾಯ ದೇಗುಲಕ್ಕೆ ಜಿಲ್ಲಾ ಪಂಚಾಯಿತಿ ಸದಸ್ಯೆಯ ಪತಿಯ ಅಕ್ರಮಗಳ ಮೂಟೆಯೊಂದಿಗೆ ಹೋಗುತ್ತಿದ್ದೇವೆ. ಕಿನ್ನರದಲ್ಲಿ ಆದ ಗಲಾಟೆಗೆ ತನ್ನ ಪತಿ ಹಾಗೂ ಮೈದುನನಿಗೆ ಯಾವುದೇ ಸಂಬಂಧವಿಲ್ಲವೆಂದಾದರೆ ಆರೋಪಿಗಳನ್ನು ಬಿಡಿಸಲು ಅಂದು ತಡರಾತ್ರಿ ಪೊಲೀಸ್ ಠಾಣೆಗೆ ಹೋಗುವ ಅವಶ್ಯಕತೆ ಏನಿತ್ತು? ಪೊಲೀಸ್ ಠಾಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಹೊರತೆಗೆದರೆ ಇವರ ಬಂಡವಾಳ ಬಯಲಾಗುತ್ತೆ. ಶಾಸಕಿ ರೂಪಾಲಿ ಎಸ್ ನಾಯ್ಕರ ಕುರಿತು ಹೇಳಿಕೆ ನೀಡುವುದರ ಬದಲು ಜಿಲ್ಲಾ ಪಂಚಾಯತ್ ಸದಸ್ಯೆ ತನ್ನ ಪತಿಯ ಅಕ್ರಮಗಳ ಬಗ್ಗೆಯೂ ಬಾಯಿ ಬಿಡಲಿ. ಗುಂಡಾಗಿರಿಯ ಮೂಲಕವೇ ರಾಜಕೀಯ ಮಾಡುತ್ತಾ ಬಂದ ಇವರ ಕುಟುಂಬ ಈಗ ತಮ್ಮ ಗುಂಡಾ ಸಾಮ್ರಾಜ್ಯ ಕುಸಿಯುವ ಭೀತಿಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಶಾಸಕರ ಮೇಲೆ ಮಾಡುತ್ತಿದ್ದಾರೆ ಎಂದು ಸುಭಾಷ್ ಗುನ್ಗಿ ತಿಳಿಸಿದರು. ಪ್ರಮಾಣ ಮಾಡುವ ಅಧಿಕಾರ ಘನತೆವೆತ್ತ ಸಭಾಪತಿಗಳಿಗೆ, ನ್ಯಾಯಾಧೀಶರಿಗೆ, ಗುರುಗಳಿಗೆ, ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಇರುತ್ತದೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಚೈತ್ರಾ ಕೊಟಾರ್ಕರ್ ಆ ಸ್ಥಾನಕ್ಕೆ ಇನ್ನೂ ಮುಟ್ಟಿಲ್ಲ. ತಾವು ಜಿಲ್ಲಾ ಪಂಚಾಯತ್ ಸದಸ್ಯೆ ಮಾತ್ರ ಎಂಬ ಪ್ರಜ್ಞೆ ಇಟ್ಟುಕೊಂಡರೆ ಒಳ್ಳೆಯದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಿನ್ನರ ಗ್ರಾಮ ಪಂಚಾಯತ್ ನೂತನ ಸದಸ್ಯೆ ಸಂಗೀತಾ ಉದ್ದಾಸ್ ಗೋವೇಕರ್, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಪ್ರಶಾಂತ್ ಗೋವೇಕರ್, ನಿವೃತ್ತ ಸೈನಿಕ ಉದ್ವಾಸ್ ಗೋವೇಕರ್, ಸಂಧ್ಯಾ ಗೋವೇಕರ್, ಹರೀಶ್ ನಾಗೇಕರ್ ಉಪಸ್ಥಿತರಿದ್ದರು. ಅಕ್ರಮ ಜಾನುವಾರು ಸಾಗಾಟ, 3 ಬಂಧನ. ಯಲ್ಲಾಪುರ ಅಕ್ರಮ ಮತ್ತು ಹಿಂಸಾತ್ಮಕವಾಗಿ ಸಾಗಾಟ ಮಾಡುತ್ತಿದ್ದ 22 ಜಾನುವಾರುಗಳನ್ನು ಯಲ್ಲಾಪುರ ಪೊಲೀಸರು ತಾಲೂಕಿನ ಹಳಿಯಾಳ್ ಕ್ರಾಸ್ ಬಳಿ ಸೋಮವಾರ ಬೆಳಿಗ್ಗೆ ಲಾರಿ ಸಮೇತವಾಗಿ ವಶಪಡಿಸಿಕೊಂಡು 3 ಬಂಧಿಸಿದ್ದಾರೆ. ಲಾರಿಯ ಚಾಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಹೈದರ್ ರಮಲ್ಲಾನ್ 39 ವರ್ಷ, ಅಬ್ದುಲ್ ರಜಾಕ್ ಅಬ್ದುಲ್ ಅಬೂಬ್ಕರ್ 53 ವರ್ಷ, ಉಜಿರೆ ಬೆಳ್ತಂಗಡಿ ಹಾಗೂ ಲಾರಿ ಮಾಲಕ ಬೆಂಗಳೂರಿನ ಚಾಮರಾಜಪೇಟೆಯ ಅಬೂಬ್ಕರ್ ದಿಲ್ಯಾದ್ ಅಬ್ದುಲ್ ಹಮೀದ್ ಎಸ್ಎ 37 ವರ್ಷ ಬಂಧಿತರು. ಇನ್ನಿಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಮಂಗಳೂರಿಗೆ 2 ಎಮ್ಮೆ ಹಾಗೂ 20 ಕೋಣಗಳನ್ನು ಹಿಂಸಾತ್ಮಕವಾಗಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದು. ಶ್ರೀ ಕಿಶೋರ್ ಟಿ ನಾಯ್ಕ್ಗೆ ಸನ್ಮಾನ. ಕಾರವಾರ ಅಂಕೋಲಾ ಮೆಕ್ಸಿಕ್ಯಾಬ್ ಟೆಂಪೋ ಮಾಲಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ಶ್ರೀ ಕಿಶೋರ್ ಟಿ ನಾಯ್ಕ್ ಬಹಳ ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಲಗೇರಿ ಗ್ರಾಮ ಪಂಚಾಯತಿ ಕೃಷ್ಣಾಪುರ ವಾರ್ಡಿನ ಸದಸ್ಯರಾಗಿ ಬಹುಮತದಿಂದ ಆಯ್ಕೆಯಾಗಿದ್ದು, ಇಂದು ಅವರನ್ನು ಕಾರವಾರ ಅಂಕೋಲಾ ಟೆಂಪೋ ಮಾಲಕರು ಚಾಲಕರು ಸನ್ಮಾನಿಸಿ ಗೌರವಿಸಿದರು. ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರವಾರ ಅಂಕೋಲಾದ ಟೆಂಪೋ ಸಂಘದ ಮಾಜಿ ಅಧ್ಯಕ್ಷರು, ಜಿಲ್ಲಾ ಬಿಜೆಪಿ ಪ್ರಮುಖರು ಆದ ಶ್ರೀ ರಾಜೇಂದ್ರ ನಾಯ್ಕ್ ವಹಿಸಿದ್ದರು. 7 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್. ಸಿದ್ದಾಪುರ ತಾಲೂಕಿನ 6 ಪ್ರಾಥಮಿಕ ಶಿಕ್ಷಕರು ಹಾಗೂ 1 ಪ್ರೌಢಶಾಲೆ ಶಿಕ್ಷಕಿಗೆ ಕೊರೋನಾ ದೃಢಪಟ್ಟಿದ್ದು, ಪಾಲಕರು ಹಾಗೂ ಮಕ್ಕಳು ಆತಂಕಕ್ಕೀಡಾಗಿದ್ದಾರೆ. ಜನವರಿ 1ರಿಂದ ಶಾಲೆಗಳು ಆರಂಭಗೊಂಡಿದ್ದು, ಮಕ್ಕಳು ಉತ್ಸಾಹದಿಂದ ಶಾಲೆಗೆ ಹೋಗಿ ಬರುತ್ತಿದ್ದರು. ಆದರೆ ಈಗ ಶಿಕ್ಷಕರಿಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಪಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕೋ ಅಥವಾ ಬೇಡವೋ ಎಂಬ ಆತಂಕದಲ್ಲಿದ್ದಾರೆ.
ತಾಲೂಕಿನ 6 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಾಗೂ ಪಟ್ಟಣದ ಖಾಸಗಿ ಪ್ರೌಢಶಾಲೆಯ ಶಿಕ್ಷಕಿಯೊಬ್ಬರಿಗೆ ಶಾಲೆ ಆರಂಭಿಸುವ ಪೂರ್ವದಲ್ಲಿಯೇ ನಡೆಸಲಾದ ಕೊರೋನಾ ಪರೀಕ್ಷೆಯಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಸದ್ಯ ಆ ಶಿಕ್ಷಕರನ್ನು ಶಾಲಾ ಕರ್ತವ್ಯಕ್ಕೆ ನಿಯೋಜಿಸದೆ ಚಿಕಿತ್ಸೆ ಪಡೆದುಕೊಳ್ಳಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಶಾಲಾ ಆರಂಭದ ಪೂರ್ವದಲ್ಲಿ ತಾಲೂಕಿನ ಎಲ್ಲ 762 ಶಿಕ್ಷಕರಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ. ಅದರ ಫಲಿತಾಂಶ ಬಂದಿರುವುದು ಶಾಲೆ ಆರಂಭಗೊಂಡ ಮೇಲೆ. ಆದ್ದರಿಂದ ಶಿಕ್ಷಕರು ಕರ್ತವ್ಯದ ಮೇಲೆ ಶಾಲೆಗಳಿಗೆ ತೆರಳಿದ್ದರು. ಆ ನಂತರದಲ್ಲಿ ಪಾಸಿಟಿವ್ ಕುರಿತು ಮಾಹಿತಿ ಬಂದಿರುವುದರಿಂದ ಅಂತಹ ಶಿಕ್ಷಕರನ್ನು ಶಾಲೆಯಿಂದ ವಾಪಸ್ ಕರೆಸಿಕೊಂಡಿದ್ದಾರೆಂದು ತಿಳಿದು ಬಂದಿದೆ. ಆದರೆ ಈ ಕುರಿತಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜನವರಿ 1ರ ಪೂರ್ವದಲ್ಲಿಯೇ ಪಾಸಿಟಿವ್ ಕಂಡು ಬಂದಿರುವ ಶಿಕ್ಷಕರು ಶಾಲೆಗೆ ಹೋಗಿಲ್ಲ ಎನ್ನುತ್ತಿದ್ದಾರೆ. ಡಿಸೆಂಬರ್ 27ರಂದು ಗ್ರಾಮ ಪಂಚಾಯತ್ ಚುನಾವಣೆ ಕರ್ತವ್ಯದಲ್ಲಿ ಹಾಗೂ ಡಿಸೆಂಬರ್ 30ರಂದು ನಡೆದ ಮತ ಎಣಿಕೆಯಲ್ಲಿ ಶಿಕ್ಷಕರು ಪಾಲ್ಗೊಂಡಿರುವುದರಿಂದ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾಲ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.